ಕೊರೋನಾ ಸೃಷ್ಟಿಸಿದ ಬಿಕ್ಕಟ್ಟಿನಿಂದಾಗಿ ಅನಿವಾರ್ಯವಾಗಿ ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿದ್ದು, ಇದರಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕಬಾರದೆಂದು ಕರ್ನಾಟಕ ಸರ್ಕಾರ ಜನರ ನೆರವಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದೆ. ಹಣ್ಣು ಮತ್ತು ತರಕಾರಿ ಬೆಳೆಗಾರರಿಗೆ ಹಾಗೂ ಹೂವು ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ ಹಾನಿಗೆ ₹10,000 ಸಹಾಯ ನೀಡಲಾಗುವುದು. ಲೈಸೆನ್ಸ್ ಹೊಂದಿದ ಹಾಗೂ ನೋಂದಣಿ ಮಾಡಿಸಿದ ಆಟೋ ಮತ್ತು ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ₹3,000 ಘೋಷಿಸಲಾಗಿದೆ. ನೋಂದಣಿ ಮಾಡಿಸಿದ ಕಟ್ಟಡ ಕಾರ್ಮಿಕರಿಗೆ ತಲಾ ₹3,000 ಹಾಗೆ ಬೀದಿ ಬದಿಯ ಕಾರ್ಮಿಕರಿಗೆ ₹3,000, ಅಸಂಘಟಿತ ಕಾರ್ಮಿಕರಿಗೆ ₹2,000 ನೀಡಲಾಗುವುದು ಮತ್ತು ಕಲಾವಿದರು ಹಾಗೂ ಕಲಾ ತಂಡಗಳಿಗೆ ತಲಾ ₹3,000 ವಿಶೇಷ ಪ್ಯಾಕೇಜ್ನಲ್ಲಿ ಘೋಷಣೆ ಮಾಡಲಾಗಿದೆ. ಕೋವಿಡ್-19 ಸಾಂಕ್ರಾಮಿಕದ ಎರಡನೇ ಅಲೆ ತೀವ್ರತೆಯಿಂದಾಗಿ ಹೆಚ್ಚುತ್ತಿರುವ ಸೋಂಕಿತರ ಸಂಖ್ಯೆಯನ್ನು ನಿಯಂತ್ರಿಸುವ ಸಲುವಾಗಿ ಹಾಗೂ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೇ 24, 2021 ವಾಣಿಜ್ಯ ಮತ್ತಿತರ ಚಟುವಟಿಕೆ ನಿರ್ಬಂಧವನ್ನು ವಿಧಿಸಿದಂಥದ್ದು ಅನಿವಾರ್ಯವಾಗಿತ್ತು. ಒಂದು ಹೊಸ ಕಾರ್ಯಕ್ರಮವನ್ನು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ಹೂವು ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ ಹೂವು ಹಾನಿಗೆ 10,000ದಂತೆ ಸಹಾಯ ನೀಡುತ್ತೇವೆ. ಸುಮಾರು 20,000 ಜನ ರೈತರಿಗೆ ಇದರಿಂದ ಸಹಕಾರಿಯಾಗಲಿದೆ. 12.73 ಕೋಟಿ ಅದಕ್ಕೆ ಖರ್ಚಾಗುತ್ತೆ. ಹಣ್ಣು ಮತ್ತು ತರಕಾರಿ ಬೆಳೆಗಾರರಿಗೆ ಉಂಟಾಗಿರುವ ನಷ್ಟಕ್ಕೆ ಗನಿಷ್ಠ 1 ಹೆಕ್ಟೇರ್ಗೆ ಮಿತಿಗೊಳಿಸಿ ಪ್ರತಿ ಹೆಕ್ಟೇರ್ಗೆ 10,000ದಂತೆ ಸಹಾಯ ಒದಗಿಸಲಾಗುವುದು. ಇದರಿಂದ ಸುಮಾರು 69 ರಿಂದ 70,000 ಜನಕ್ಕೆ ಅನುಕೂಲ ಆಗುತ್ತೆ. 70 ಕೋಟಿ ಇದಕ್ಕೆ ಖರ್ಚಾಗುತ್ತೆ. ಆಟೋ ಮತ್ತು ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಲೈಸೆನ್ಸ್ ಹೊಂದಿದ ಹಾಗೂ ನೋಂದಣಿ ಮಾಡಿಸಿದ ಪ್ರತಿಯೊಬ್ಬ ಚಾಲಕನಿಗೆ ₹3,000ನಂತೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಸುಮಾರು 63 ರಿಂದ 65 ಕೋಟಿ ಖರ್ಚಾಗುತ್ತೆ ಇದಕ್ಕೆ. ಕಟ್ಟಡ ಕಾರ್ಮಿಕರಿಗೆ, ಕಲಾವಿದರು, ಕಲಾ ತಂಡಗಳಿಗೆ ತಲಾ ₹3,000ನಂತೆ ಒಟ್ಟು ಫಲಾನುಭವಿಗಳು ಸುಮಾರು 16,100 ಜನ ಆಗ್ತಾರೆ. ಸುಮಾರು 4,85,00,000 ಇದಕ್ಕೆ ಖರ್ಚಾಗೋದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಲ ಕಲಾವಿದರಿಗೆ, ಕಲಾ ತಂಡಗಳಿಗೆ ₹3,000 ವಿಶೇಷ ಪ್ಯಾಕೇಜ್ ಘೋಷಿಸಿದ್ದಾರೆ. ಇದು ಸ್ವಾಗತಾರ್ಹ ಬೆಳವಣಿಗೆ. ಆದರೆ ನನ್ನೊಂದೆರಡು ವಿಚಾರಗಳಿದೆ. ಏನಂತ ಹೇಳಿದರೆ, ಕಳೆದ ಸಲದ ಇದರಲ್ಲಿ ನಮಗೆ ಯಾವುದೇ ರೀತಿಯ ಕಲಾವಿದರಿಗೆ ಯಾವುದೇ ರೀತಿಯ ಧನ ಸಹಾಯ ಸಿಗಲಿಲ್ಲ. ನಮಗೆ ಒಂದಷ್ಟು ಜನ ಶ್ರೀಮಂತರು ಅಥವಾ ಯಾರು ಸಹಾಯ ಮಾಡಲಿಕ್ಕೆ ಮನಸ್ಸಿರುವಂತಹವರು ನಮಗೆ ಆ ಧನ ಸಹಾಯವನ್ನು ಮಾಡಿದ್ರು. ಆದರೆ ಈ ಸಲವೂ ಕೂಡ ನಮಗೆ ₹3,000 ಧನ ಸಹಾಯ ಸಿಕ್ಕಿದೆ. ಆದರೆ ಏನಾಗಿದೆ ಅಂತ ಹೇಳಿದರೆ, ನಮ್ಮಲ್ಲಿ ಹೆಚ್ಚಿನ ಕಲಾವಿದರು ಈ ಜನವರಿಯಿಂದ ಏಪ್ರಿಲ್ ಮೇ ಸಮಯದಲ್ಲಿ ನಮಗೆ ಹೆಚ್ಚಿನ ನಾಟಕಗಳಾಗಿರ್ಬೋದು, ಯಕ್ಷಗಾನಗಳಾಗಿರ್ಬೋದು, ಈ ಥರದ್ದು ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಸಿಗೋದು ಇದೇ ಸಮಯದಲ್ಲಿ ನಮಗೆ ಪ್ರದರ್ಶನಕ್ಕೆ ಅವಕಾಶಗಳು ಸಿಗ್ಬೋದು. ಆದರೆ ಮುಂದಿನ ಸಮಯ ಮಳೆಗಾಲ ಆದ ಕಾರಣ ಅದಷ್ಟು ಅವಕಾಶಗಳು ಸಿಗೋದಿಲ್ಲ. ನಮಗೆ ಇದೇ ಸಂದರ್ಭ ನಾವು ದುಡಿಬೇಕು. ಈ ಸಂದರ್ಭದಲ್ಲಿ ನಮಗೆ ಲಾಕ್ಡೌನ್ ಬಂದು ದುಡಿಲಿಕ್ಕೆ ಆಗಲಿಲ್ಲ. ಈಗ ಸಿಕ್ಕಿರೋ ₹3,000 ಪ್ಯಾಕೇಜಲ್ಲಿ ಮುಂದಿನ ಸಲದ ಜೀವನ ತುಂಬ ಕಷ್ಟ. ನಮಸ್ಕಾರ. ಜಗತ್ತನ್ನೇ ತಲ್ಲಣಗೊಳಿಸಿದ ಮಹಾಮಾರಿ ಕೊರೋನಾದ ಈ ಸಂಕಷ್ಟದ ಕಾಲದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ವಿಶೇಷವಾದ ಪ್ಯಾಕೇಜ್ ಘೋಷಿಸಿದೆ. ಕಲಾವಿದರು ಮತ್ತು ಕಲಾ ತಂಡಗಳಿಗೆ ₹3,000 ಕೊಡುವಂತಹ ಘೋಷಣೆಯಾಗಿದೆ. ಇದು ಶ್ಲಾಘನೀಯವಾದಂತಹ ವಿಚಾರ. ಎಲ್ಲ ಕಲಾವಿದರಿಗೂ ಕಲಾ ತಂಡಗಳಿಗೂ ಈ ವಿಶೇಷ ಅನುದಾನ ಎನ್ನುವಂಥದ್ದು ಸಿಗುವಂತಾಗಬೇಕು. ಮುಖ್ಯವಾಗಿ ಯಕ್ಷಗಾನ ಕಲಾವಿದರೆಲ್ಲರೂ ಕೂಡ ಇದರ ಫಲಾನುಭವಿಗಳಾಗಬೇಕು. ಯಕ್ಷಗಾನ ಕಲಾವಿದರು ಯಕ್ಷಗಾನ ಸೀಸನ್ನಲ್ಲೇ ಈ ಕೋವಿಡ್ ನಿರ್ಬಂಧದಿಂದಾಗಿ ಉದ್ಯೋಗವನ್ನು ಕಳೆದುಕೊಂಡು ಇವತ್ತು ಬಹಳ ಕಷ್ಟಕರವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಕ್ಷಗಾನವನ್ನೇ ನಂಬಿಕೊಂಡಂತಹ ನನ್ನಂಥ ಸಾವಿರಾರು ಮಂದಿ ಕಲಾವಿದರು ಈ ಕ್ಷೇತ್ರದಲ್ಲಿದ್ದಾರೆ. ಯಕ್ಷಗಾನ ವೃತ್ತಿರಂಗದಲ್ಲಿ ದುಡಿಯುವ ಕಲಾವಿದರಿಗೂ, ಯಕ್ಷಗಾನ ವೃತ್ತಿರಂಗದಲ್ಲಿ ಇಲ್ಲದೆ ಜೀವನ ಪೂರ್ತಿ ಯಕ್ಷಗಾನವನ್ನೇ ಆಶ್ರಯಿಸಿದಂತಹ ಅಸಂಘಟಿತ ವಲಯದ ಯಕ್ಷಗಾನ ಕಲಾವಿದರಿಗೂ ಈ ಪ್ಯಾಕೇಜ್ನ ಫಲ ದೊರಕುವಂತಾಗಬೇಕು.